ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2005-2006ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಸಮಾರಂಭವನ್ನು ವಿಜಯರತ್ನರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ತಿಮ್ಮರಾಯಪ್ಪ, ಉಪಶಿಕ್ಷಕರ ಬಿ ಕಟ್ಟಪ್ಪ, ಶಿಕ್ಷಕ ಯಶೋಧ ಜವರಯ್ಯ, ನಿವೃತ್ತ ಶಿಕ್ಷಕ ಜೆಎಸ್ ರೇಣುಕಾನಂದ, ಸಿ ನರಸಿಂಹರಾಜು, ರೇಣುಕಾರವರು, ಸವಿತಾ, ಕೋಮಲ, ಗೋವಿಂದಪ್ಪ, ನಾಗರಾಜು, ವೇಣುಗೋಪಾಲ, ರಾಮಕೃಷ್ಣ ಇನ್ನು ಮುಂತಾದ ಶಾಲೆಯ ಗುರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಂಜುನಾಥ್, ಎಚ್ಒ ಭರತ್ ಕುಮಾರ್, ಸಿಪಿ ನಯಾಜ್ ಅಹಮದ್, ಸಂಧ್ಯಾ ರಾಣಿ, ಮಾಲಾಶ್ರೀ, ನಾಗರಾಜು ಶೆಟ್ಟಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಅಬೀದ್, ಮಧುಗಿರಿ. ಬಯಸಿದ್ದೆಲ್ಲ ಸಿಗದು ಬಾಳಲಿ, ಏನಾಗಲಿ ಮುಂದೆ ಸಾಗುಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ. ಬಯಸದೆ ಬಂದಂತಹ ಒಂದು ಜಾಗ ಇದು. ನಾನು ಇದನ್ನು ಬಯಸಿರಲಿಲ್ಲ. ಏಕೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆದಾಗ ಕೋಟ್ಗುಡ್ಡನಲ್ಲಿ ಪಾವಗಡ ತಾಲೂಕಿಗೆ ಹಾಕಿದಾಗ ಅಲ್ಲಿ ಸೂಪರ್ ಪ್ಲಿಟಿ ಅಂತ ಆದಾಗ ನನಗೆ ಜಾಗವನ್ನೆಲ್ಲ ಹಾಕ್ಕೊಟ್ರು. ಇಲ್ಲಿ 3 ತಿಂಗಳ ಕಾಲ ಇರಬೇಕು ಅಂತ ಬಂದವನು 19 ವರ್ಷ 6 ತಿಂಗಳ ಕಾಲ ರಂಗನಾಥ ಸ್ವಾಮಿ ಒಂದು ಕೃಪಾ ಕಟಾಕ್ಷದಿಂದ ನಾನಿಲ್ಲಿ ಬದುಕಿ ಬಹಳ ಸಂತೋಷವಾಗಿದ್ದು ಡ್ಯೂಟಿಯನ್ನು ಮುಗಿಸಿದ್ದೀವಿ. ಇಲ್ಲಿ ಈ ಒಂದು ಕರ್ತವ್ಯ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಹೆಡ್ ಮಾಸ್ಟರ್ಗಳು ಬಂದರೂ ಕೂಡ ಏನು ಸಹ ಶಿಕ್ಷಕರು ಅಂತಕ್ಕಂಥ ಒಂದು ನನ್ನ ಹಾಗೇನೆ 15 ವರ್ಷ 20 ವರ್ಷ ಇರ್ತಕ್ಕಂಥ ಒಡನಾಡಿಗಳು ಬಹಳ ವರ್ಷಗಳ ಕಾಲ ನಮ್ಮ ಜೊತೆಗೆ ಇರುವುದರಿಂದ ಬಹು ಬೇಗನೆ ನಾವು ಒಬ್ಬರನ್ನ ಮತ್ತೊಬ್ಬರು ಅರ್ಥೈಸ್ತಕ್ಕಂತಹ ಆಲೋಚನೆ ಮಾಡತಕ್ಕಂತಹ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಸುಲಭವಾಗಿ ಆಗೋಗಿದೆ. ಒಂದು ಪ್ರವಾಸ ಇರ್ಬೋದು, ಒಂದು ಸ್ಪೋರ್ಟ್ಸ್ ಇರ್ಬೋದು, ಒಂದು ಊಟೋಪಚಾರ ಇರ್ಬೋದು, ವಿದ್ಯಾರ್ಥಿಗಳ ಸಂಘಟನೆ ಇರ್ಬೋದು, ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಇರ್ಬೋದು, ಬಹಳಷ್ಟು ಸೇವೆಗಳನ್ನು ನಾವು ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಮನೆಗೂ ಕೂಡ ನಾವು ಹೋಗಿರ್ತಕ್ಕಂಥದ್ದುಂಟು. ಮೊದಲು ಬಿಸಿ ಊಟಿಲ್ಲಲ್ಲ, ಅದಕ್ಕೋಸ್ಕರವಾಗಿನ ದಾನವನ್ನ ಎತ್ತತಕ್ಕಂಥ ಹಣಕಾಸನ್ನ ಇಲ್ಲಿ 10-15 ಸಾವಿರಗಳನ್ನ ವಸೂಲಿ ಮಾಡಿ ಬೇರೆ ಶಾಲೆಗಳಿಗೂ ಕೂಡ ಕರೆಸಿಬಿಟ್ಟು ಅದನ್ನ ವಿತರಣೆ ಮಾಡಿರ್ತಕ್ಕಂಥ ಒಂದು ಜಾಗ ಇದು. ಇದು ಬಹಳ ಸಂತೋಷ. ಯಾಕಂದ್ರೆ ಆ ಒಂದು ಗುರು ಸ್ಥಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ದಿನ ಎಲ್ಲ ಸ್ಥಾನಗಳಿಗಿನ್ನ ಗುರು ಸ್ಥಾನಕ್ಕೆ ಹೆಚ್ಚಿನ ಸ್ಥಾನಮಾನ ಸಿಗ್ತಾ ಇದೆ. ಇವತ್ತು ನೋಡೋದ್ರಲ್ಲಿ ಸಮಾಜದಲ್ಲಿ ಗೌರವಾನ್ವಿತವಾಗಿ ಸೇವೆ ಸಲ್ಲಿಸಿ ಮಕ್ಕಳನ್ನ ತಪ್ಪು ದಾರಿಗೆ ಬಿಡದಾಗೆ ತಿದ್ದಿ ತೀಡಿ ಉತ್ತಮವಾಗಿರ್ತಕ್ಕಂಥ ದಾರಿಗೆ ತಂದು ಅವರಿಗೆ ಸನ್ಮಾರ್ಗವನ್ನ, ಒಳ್ಳೆಯ ಅವಕಾಶವನ್ನ ರೂಪಿಸ್ಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿ ಸೇವೆಯನ್ನ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ದೇವರು ಮತ್ತೆ ಗುರುಗಳನ್ನ ಒಂದೇ ಒಂದು ಸಾಲಿನಲ್ಲಿ ನಿಲ್ಲಿಸಿ ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ಆ ಒಂದು ಇದರಲ್ಲಿ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆ ದೇವರು ಅಂತ ತೋರಿಸಿದ್ದೇ ಆ ಗುರುಗಳು. ಅದಕ್ಕಾಗಿ ನಾವು ಗುರುಗಳಿಗೆ ಫಸ್ಟ್ ನಮಸ್ಕಾರ ಮಾಡ್ತೀವಿ ಅಂತ ಅವನು ದೊಡ್ಡ ವ್ಯಕ್ತಿ ಹೇಳ್ತಾರೆ. ಅದೇ ರೀತಿ ನೀವು ನೋಡಿರ್ಬಹುದು, ನೀವು ಕೇಳಿರ್ಬಹುದು, ಅಲೆಕ್ಸಾಂಡರ್ ಗ್ರೇಟ್ ಅನ್ನೋ ವ್ಯಕ್ತಿ ನೀವು ಕೇಳಿದ್ದೀರಾ. ಭಾರತದಲ್ಲಿ ಅನೇಕ ಬಾರಿ ದಂಡಯಾತ್ರೆಯನ್ನು ಮಾಡ್ತಂಥವ್ರು ಗ್ರೀಕ್ ದೊರೆ. ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೂ ಸಹ ಇದೇ ಕ್ವಶನ್ ಕೇಳ್ತಾರೆ. ಏನಂತ ಅಂತಂದ್ರೆ, ದೇವರು ಮತ್ತೆ ಗುರುಗಳು ಮತ್ತು ನಿಮ್ಮ ತಂದೆಯವ್ರನ್ನ ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ನೀವು ಯಾರಿಗೆ ನಮಸ್ಕಾರ ಮಾಡ್ತೀರ ಅಂತ ಕೇಳಿದಾಗ ಆ ಒಂದು ಹೇಳ್ತಾನೆ, ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ಈಗ ಗುರುವೇನು ಮಹಾ ಅನ್ನೋ ಕಾಲದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಕೊಟ್ಟು ಒಂದು ಪ್ರೋಗ್ರಾಮ್ ಮಾಡಕ್ಕೆ ಇದು ಮಾಡಿದ್ರು. ಸೊ ಅದರಲ್ಲಿ ಮೊದಲನೇದಾಗಿ ನನ್ನ ತಂಗಿ ಮಾಲಾಶ್ರೀ ಅಂತ ಹೇಳ್ಬಿಟ್ಟು, ಆ ಹುಡುಗಿ ತುಂಬಾ ನೈಟಲ್ಲಿ ನಿದ್ದೆನೆ ಮಾಡಿಲ್ಲ 2 months ಇಂದ ಟಾರ್ಚರ್ ಕೊಟ್ಟು ನನಗೆ ತಿರುಗಿ ಓದ್ತಾ ಮಾಡ್ತದೆ, ಅಣ್ಣ ಪ್ರೋಗ್ರಾಮ್ ಹೇಳ. ಸೊ ಹಂಗಾಗಿ ಮಾಲಾಶ್ರೀಗೆ ನಮಗೂ ಧನ್ಯವಾದ ನಮ್ಮ. ನೆಕ್ಸ್ಟು
ನಯಾಜ್ ಅಹಮದ್ ಅಷ್ಟೇ ತುಂಬಾ ಚೆನ್ನಾಗಿ ನನಗೆ ಆಕ್ಚುಲಿ ನಯಾಜ್ ಅಹಮದ್ ಮತ್ತೆ ಸಂಧ್ಯಾ ರಾಣಿ ತುಂಬಾ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದಾರಣ್ಣ. ಈ ಒಂದು ಪ್ರೋಗ್ರಾಮ್ ಯಶಸ್ವಿಯಾಗಿ ಕಾರಣನೇ ನಯಾಜ್ ಮತ್ತೆ ಸಂಧ್ಯಾ ರಾಣಿ. ಮತ್ತೆ ಹಂಗೂ ನನ್ನ ಬೇರೆ ಮಿತ್ರರಿದ್ದಾರೆ, ಆರ್ ಮಂಜಾ ಮತ್ತೆ ನಾಗರಾಜ್ ಶೆಟ್ಟಿ ಅಂತ ಇರ್ಬೋದು ಅಣ್ಣ. ನಮ್ಮ ಏನು ವಿದ್ಯಾರ್ಥಿಗಳ ತಂಡ ಇದೆ, ನಮ್ಮ ಗೋಲ್ಡನ್ ಟೀಮ್ ಅಂತ ನಾವೇನು ಹೆಸರಿಟ್ಕೊಂಡಿದೀವಿ, ಅದಕ್ಕೆ ಸಹಕಾರಗೊಂಡಿದೆ ಇವತ್ತು ಒಂದಿನ. ವರ್ಣ ಮಾತ್ರ ಕಲಿಸಿದಾತ ಗುರು ಅಂತ ಹೇಳ್ತಾರೆ. ಒಂದ್ ಅಕ್ಷರ ಸಹ ಕಲಿಸಿದ್ರು ಸಹ ಅವರು ನಮ್ಗೆ ಗುರು ಆಗ್ತಾರೆ. ನಮ್ಮ ಪ್ರೌಢ ಶಿಕ್ಷಣವನ್ನ ಮರೆಯಲ್ಲ ಅಂತೆ. ಯಾಕಪ್ಪ ಕಾರಣ, ಆ ವಯಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳು, ನಾವು ಕಿರಿಯ ವಯಸ್ಸಿನಿಂದ ಒಂದು ಪ್ರೌಢತೆಗೆ ಬರುವಂತ ಟೈಮಲ್ಲಿ ನಮ್ಮನ್ನ ತಿದ್ದೋದಕ್ಕೆ ಒಳ್ಳೆ ಶಿಕ್ಷಕರು ಬೇಕಾಗ್ತಾರೆ ಅಲ್ವಾ. ಅಂತಹ ಸಮಯದಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ದಾರಿಯನ್ನ ತೋರಿಸಿ, ಜೀವನದ ಮೌಲ್ಯಗಳನ್ನ ತೋರಿಸಿ, ನಮ್ಮನ್ನ ತಿದ್ದಿ ತೀಡಿ ಇವತ್ತಿನ ದಿನದಲ್ಲಿ ಈ ರೀತಿ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾವು ಗುರುತಿಸ್ಕೊತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಗೆ ಎಲ್ಲರಿಗೂ ಸಹ ಒಂದು ಸನ್ಮಾನವನ್ನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ವಂದನೆಗಳನ್ನ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ.